ಈಗ ಕೆಲವರಿಗೆ ಉತ್ತರ ಕೊಡಬೇಕಾಗಿದೆ, ಯಾಕಂದ್ರೆ ನನ್ನ ಮಣ್ಣಿನಲ್ಲಿ ನನ್ನ ವೇದಿಕೆಯಲ್ಲಿ ನಾನು ನಿಂತಿದ್ದೇನೆ. ನೀನು ಪ್ರಕಾಶ್ ರಯ್ಯ, ಪ್ರಕಾಶ್ ರಾಜ ಅಂತ ಕೇಳ್ತಾನೆ. ನೀನು ಒಂದು ದ್ವಂದ್ವ ಬದುಕನ್ನು ಬದುಕ್ತಿದೆಯಾ ಇನ್ನೊಂದು ಹೆಸರು ಹೇಳ್ಕೊಂಡು ಅಂತಾರೆ. ಇವರಿಗೆ ಉತ್ತರ ಕೊಡುವಷ್ಟು ನೇರ ಬಂತು ನನಗೆ. ಇದನ್ನು ಮೊದಲು ಶುರು ಮಾಡಿದವರು ನಮ್ಮ ಇತ್ತೀಚೆಗೆ ಅವರ ಸಂಸದರ ಹೆಸರು ಮರ್ತೋದೆ ನಾನು, ಪ್ರತಾಪ್ ಸಿಂಹ ಅಂತ ಅನಿಸುತ್ತೆ. ಅವರಿಗೆ ಯಾಕೆ ಪ್ರಪಂಚದಲ್ಲಿ ಕಂಡು ಹಿಡಿದಾದಂಥ ಒಂದು ದೂರನ್ನು ನನ್ನ ಮೇಲೆ ಹಾಕ್ತಾರೆ. ಇಷ್ಟು ದಿನ ಅದಕ್ಕೆ ಉತ್ತರ ಕೊಡಬೇಕು ಅನಿಸಲಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಕಾಶ್ ರೈ ಶಿವರಾಮ್ ಕಾರಂತರ ಪ್ರಶಸ್ತಿಗೆ ಬಂದರೂ ಕೂಡ, ಕರಾವಳಿಗೆ ಬಂದರೂ ಕೂಡ ಪ್ರತಿಭಟನೆಗಳು. ನೀನು ಕರಾವಳಿಯವನ, ನಾನು ಯಾಕೆ ಕರಾವಳಿಯವನು ಅಂತ ಹೇಳಲಿಕ್ಕೆ ಈ ಮಾತುಗಳು. ನನ್ನ ಹೆಸರು ಪ್ರಕಾಶ್ ರೈ, ನನ್ನ ಸಿನಿಮಾ ಹೆಸರು ಪ್ರಕಾಶ್ ರಾಜ್. ತುಂಬ ಕಾಮನ್ ಸೆನ್ಸ್ ಇದು. ನೀವು ನನ್ನನ್ನು ಪ್ರಶ್ನೋದಾದರೆ ರಜನಿಕಾಂತನ ಪ್ರಶ್ನಿಸ್ತೀರಾ ನೀವು? ಅವ್ರ ಹೆಸರು ಶಿವಾಜಿರಾವ್ ಗಾಯಕ್ವಾಡ್. ವಿಷ್ಣುವರ್ಧನ್ ಅವರ ಹೆಸರು ಕುಮಾರ್. ಯಾಕೆ ನಮ್ಮ ಸಾರ್ವಭೌಮ ನಟ ಸಾರ್ವಭೌಮನ ಹೆಸರು ಮುತ್ತುರಾಜ್, ಅವರು ರಾಜ್ಕುಮಾರ್. ಪ್ರಕಾಶ್ ರೈ ನ ತಂದೆ ಇಲ್ಲಿ ಅಗರಿ ಸಾಲೆತ್ತೂರಿನಲ್ಲಿರುವಂತಹ ಕೊರಗಪ್ಪ ರೈ ಮತ್ತು ನೇತ್ರಾವತಿ ರೈಯವರ ಮಕ್ಕಳಾದ ಕೃಷ್ಣಪ್ಪ ರೈ, ಮಂಜುನಾಥ ರೈ. ಎರಡನೇ ಮಗನಾದ ಮಂಜುನಾಥ ರೈಯನ ಮೊದಲ ಮಗ ನಾನು, ಪ್ರಕಾಶ್ ರೈ. ನನ್ನ ತಾಯಿ ಗದಗಿನವರು, ಹುಬ್ಳಿ, ಧಾರವಾಡ, ಬೆಳಗಾಂನಲ್ಲಿ ಓದ್ದವರು, ಬೆಂಗಳೂರಿನಲ್ಲಿ ಸೇರಿದವರು, 60ರ ದಶಕದಲ್ಲಿ ಬಂದವರು ಅಲ್ಲಿಗೆ. ನನ್ನ ದೊಡ್ಡಪ್ಪನ ಮಗ ಉದಯ್ ಕುಮಾರ್ ರೈ ಇಲ್ಲೇ ಇದ್ದಾನೆ. ನಿಮಗೇನು ಸಮಸ್ಯೆ? ಪ್ರಕಾಶ್ ರೈ ಕರಾವಳಿಯಲ್ಲಿ ರೈ ಅಲ್ಲ ಅನ್ನೋದು ನಿಮಗೇನು ಸಮಸ್ಯೆ? ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಕಾಶ್ ರೈ ಎಂಥವನು ಅಂದರೆ, ಅವನು ಕರಾವಳಿಯ ಕೂಸು, ಕನ್ನಡ ನಾಡಿನ ಕೂಸು. ನಾನು ಎಷ್ಟೇ ಎತ್ತರಕ್ಕೆ ಬೆಳೆದರು, ಇವತ್ತಿನ ದಿವಸ ತಮಿಳುನಾಡಿನಲ್ಲಿ ನಮ್ಮ ಚೆಲ್ಲಂ ಪ್ರಕಾಶ್ ರಾಜ್ ಅಂತಾರೆ, ತೆಲುಗುನವರು ಮನೋಡು ಪ್ರಕಾಶ್ ರಾಜ್ ಅಂತಾರೆ, ಕೇರಳದವರು ಎಂಡೆ ಧೀರನ್ ಪ್ರಕಾಶ್ ರಾಜ್ ಅಂತಾರೆ, ಹಿಂದಿಯವರು ಹಮಾರಾ ಜಯಕಾಂತ್ ಶಿಖರೇ ಪ್ರಕಾಶ್ ರಾಜ್ ಅಂತಾರೆ. ಇಷ್ಟು ಜನರು ನನ್ನನ್ನು ನನ್ನವನೊಂದು ಹೇಳುತ್ತಿದ್ದರೂ ನಾನು ನನ್ನ ಕನ್ನಡ ನಾಡಿನ, ನನ್ನ ಮಣ್ಣಿನ ನೆಲದಲ್ಲಿ ನಿಂತು ನಾನು ಈ ಊರಿನವನು ಎಂದು ಹೇಳುತ್ತಿದ್ದೇನೆ. ನನ್ನ ಇವತ್ತಿನ ನಟನೆಯನ್ನಾಗಲಿ, ಪ್ರತಿಭೆಯನ್ನಾಗಲಿ, ಏರಿದ ಎತ್ತರವನ್ನಾಗಲಿ ಇದಕ್ಕೆ ಕಾರಣವೇನೆಂದು ಕೇಳಿದರೆ ನನ್ನ ಭಾಷೆ, ನನ್ನ ನಾಡು, ನನ್ನ ಸಾಹಿತ್ಯ, ನನ್ನ ರಂಗಭೂಮಿ ಎಂದು ಹೇಳುತ್ತಿದ್ದೇನೆ. ನನಗಿಂತ ಕನ್ನಡಿಗನು ನೀವಲ್ಲ. ನಿಮಗೆ ಮೊದಲು ಭಾಷೆ ಗೊತ್ತಿಲ್ಲ. ನಿಮಗೆ ಅವಾಚ್ಯ ಭಾಷೆ ಬಿಟ್ಟರೆ ನಿಮಗೆ ಗೊತ್ತಿಲ್ಲ. ನಿಮಗೆ ನಿಜವಾಗಲೂ ಇನ್ಮೇಲೆ ಡೌಟ್ ಇದ್ದರೆ ಇಲ್ಲಿ ಬಂದು ಕೇಳಿ. ಕರಾವಳಿಯಲ್ಲಿ ನೀನು ಪ್ರಕಾಶ್ ರಯ್ಯ, ಪ್ರಕಾಶ್ ರಾಜ್ ಇಲ್ಲಿ ಬಂದು ಕೇಳಬೇಕು. ನೀವು ಕೇಳುವ ಪ್ರಶ್ನೆಗಳು ಹೇಗಿದೆ ಅಂದರೆ, ನಿಮ್ಮ ಹೆಸರು ಪ್ರತಾಪ್ ಸಿಂಹ, ಹೆಸರಿನಲ್ಲೇ ಒಂದು ಸಿಂಹ ಇದೆ. ಹಾಗಾದ್ರೆ ನಾವೇನು ಕೇಳಬೇಕು ನಿಮ್ಮನ್ನು? ನೀವು ಮನುಷ್ಯನ ಪ್ರಾಣಿನ ಅಂತ ಕೇಳಬೇಕು. ನೀವು ಮಾತಾಡ್ತೀರಾ, ಗರ್ಜಿಸ್ತೀರಾ ಅಂತ ಕೇಳಬೇಕು. ನೀವು ನಮ್ಮೆಲ್ಲರ ಹಾಗೆ ಉತ್ತು ಬಿತ್ತು ಬೆಳೆದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀರಾ ಅಥವಾ ಬೇಟೆಯಾಡಿ ತಿಂತೀರಾ ಅಂತ ಕೇಳಬೇಕು ಅಲ್ವೇ? ಆ ಭಾಷೆ ನಮಗೆ ಬೇಡ. ಇಂಥ ಸುಂದರ ಕಾರ್ಯಕ್ರಮಕ್ಕೆ ಕೆಲವು ಜನರನ್ನು ಬರದಂತೆ ತಡೆದು ಅಸಭ್ಯ ಅಶ್ಲೀಲ ಮಾತುಗಳನ್ನು ಆಡುತ್ತಾ ಮಾಡಿದವರಿಗೆಲ್ರಿಗೂ ಈಗ ಉತ್ತರ ಸಿಕ್ತು ಅಂತ ಅನಿಸುತ್ತೆ.